ಮುಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಅಕಾಲಿಕ ಹಿಂಗಾರು ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ತಾಲೂಕು ವ್ಯಾಪ್ತಿಯ ಕೃಷಿ ಪ್ರಧಾನ ಪ್ರದೇಶಗಳಾದ ಶಿಮಂತೂರು, ಕಿಲೆಂಜೂರು, ಪಕ್ಷಿಕೆರೆ, ಪಂಜ, ಪಡುಪಣಂಬೂರು, ತೋಕೂರು, ಹಳೆಯಂಗಡಿ, ಚೇಳಾಯರು ಈ ಎಲ್ಲ ಪ್ರದೇಶಗಳಲ್ಲಿ ಅಕಾಲಿಕ ಹಿಂಗಾರು ಮಳೆಯಿಂದ 100 ಎಕರೆ ಗದ್ದೆಯಲ್ಲಿ ನೀರು ನಿಂತಿದ್ದು ಭತ್ತದ ಪೈರುಗಳು ನೀರಿನಲ್ಲಿ ಮುಳುಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ. ಈ ಬಾರಿ ಅಧಿಕ ಮಳೆಯಿಂದ ಮೊದಲ ಬಾರಿ ಬಿತ್ತನೆ ಹಾನಿಯಾಗಿದ್ದು ಮರು ಬಿತ್ತನೆ ನಡೆಸಲಾಗಿದೆ. ಆದರೆ ಮುಂಗಾರು ಮಳೆ ಅಬ್ಬರದಿಂದ ಲಕ್ಷಾಂತರ ಮೌಲ್ಯದ ಕೃಷಿ ಹಾನಿ ಸಂಭವಿಸಿದೆ ಎಂದು ಕೃಷಿಕ ಹಾಗೂ ನಿವೃತ್ತ ಯೋಧ ಕುಬೇವೂರು ನಾರಾಯಣ ರೈ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೃಷಿ ಇಲಾಖೆ ಮಧ್ಯ ಪ್ರವೇಶಿಸಿ ಕೃಷಿ ಹಾನಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಇಲಾಖೆಯನ್ನ ಆಗ್ರಹಿಸಿದ್ದಾರೆ. ಮಳೆಯಿಂದ ಬೆಳೆದ ಭತ್ತವು ಎಲ್ಲ ನಾಶವಾಗಿ ಬೆಳೆಸಿದಂಥ ಕೃಷಿಕರಿಗೆ ತುಂಬ ಅನ್ಯಾಯವಾಗಿದೆ. ಅಂದರೆ ಎಲ್ಲ ಭತ್ತ ಬಿದ್ದು ಕೊಯ್ಯುವಂಥ ಮಿಷಿನಲ್ಲಿ ಇದನ್ನು ಕೊಯ್ಯಲು ಸಾಧ್ಯವಿಲ್ಲ.